ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಇದೀಗ ವಾರ್ತೆಗಳ ವಿವರ. ಬೆಳ್ತಂಗಡಿ ತಾಲೂಕು ವಿಧಾನಸಭಾ ಕ್ಷೇತ್ರದ 46 ಗ್ರಾಮ ಪಂಚಾಯಿತಿಗಳ ಚುನಾವಣೆ ಡಿಸೆಂಬರ್ 27ಕ್ಕೆ ನಡೆಯಲಿದ್ದು, ಡಿಸೆಂಬರ್ 16ಕ್ಕೆ ನಾಮಪತ್ರ ಸಲ್ಲಿಕೆಯ ಕಾರ್ಯ ಕೊನೆಗೊಂಡಿದೆ. ಒಟ್ಟು 631 ಸ್ಥಾನಗಳಿಗೆ ವಿವಿಧ ಪಕ್ಷದ ಬೆಂಬಲಿತ ಹಾಗೂ ಪಕ್ಷೇತರ ಸೇರಿದಂತೆ ಒಟ್ಟು 1729 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಡಿಸೆಂಬರ್ 17ರಂದು ನಾಮಪತ್ರ ಪರಿಶೀಲನೆ ಹಾಗೂ ಡಿಸೆಂಬರ್ 19ರಂದು ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಯು ನಡೆಯಲಿದೆ. ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಭಕ್ತರ ಆರೋಗ್ಯ ಸಿದ್ಧಿಯೊಂದಿಗೆ ಇಷ್ಟಾರ್ಥ ಈಡೇರಿಸುವ ಹಾಗೂ ಜಾನುವಾರುಗಳಿಗೆ ಎದುರಾಗುವ ತೊಂದರೆಯನ್ನು ನಿವಾರಿಸುವ ತುಳುನಾಡಿನ ವಿಶಿಷ್ಟ ಆಚರಣೆಗಳಲ್ಲೊಂದಾದ ಕೊಕ್ಕಡ ಕೋರಿ ಜಾತ್ರೆ ವಿಜೃಂಭಣೆಯಿಂದ ಡಿಸೆಂಬರ್ 16ರಂದು ನಡೆಯಿತು. ತುಳುನಾಡಿನ ಹಿಂದಿನ ಧಾರ್ಮಿಕ ಸಂಪ್ರದಾಯದಂತೆ ಗುತ್ತಿನ ಮನೆಯಿಂದ ಜಾನುವಾರುಗಳನ್ನ ಮೆರವಣಿಗೆಯಲ್ಲಿ ದೇವಳಕ್ಕೆ ಕರೆತರಲಾಯಿತು. ದೇವಸ್ಥಾನದಲ್ಲಿ ದೇವರ ಒಪ್ಪಿಗೆ ಪಡೆದು ಮತ್ತೆ ಈ ಜಾನುವಾರುಗಳನ್ನ ಬ್ಯಾಂಡ್ ವಾಲಗ ಕೊರಗಭೂತಗಳ ಮೆರವಣಿಗೆಯ ಸಮೇತ ಕೋರಿಗದ್ದೆಗೆ ಇಳಿಸಲಾಯಿತು. ಈ ಸಂದರ್ಭ ಹರಕೆಗಾಗಿ ಊರಿನ ಪರ ಊರಿನಿಂದ ಕರೆತಂದಿದ್ದ ಜಾನುವಾರುಗಳನ್ನ ಗದ್ದೆಗೆ ಇಳಿಸಿ ಭಕ್ತಾದಿಗಳು ಹರಕೆ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಂಗಳೂರು ಇದರ ಬೆಳ್ತಂಗಡಿ ಶಾಖೆಯ ಕಾರ್ಯಕಾರಿ ಸಮಿತಿಗೆ ಡಿಸೆಂಬರ್ 15ರಂದು ಚುನಾವಣೆ ನಡೆಯಿತು. ಬೆಳ್ತಂಗಡಿ ತಾಲೂಕು ಶಾಖೆಗೆ 3 ವಿವಿಧ ಗುಂಪುಗಳ ನೇತೃತ್ವದಲ್ಲಿ 12 ಸ್ಥಾನಗಳ ಪೈಕಿ 8 ಪುರುಷ ಕ್ಷೇತ್ರಕ್ಕೆ 24 ಮಂದಿ, 4 ಮಹಿಳಾ ಕ್ಷೇತ್ರಕ್ಕೆ 11 ಮಂದಿ ಸೇರಿದಂತೆ ಒಟ್ಟು 35 ಮಂದಿ ಶಿಕ್ಷಕರು ಸ್ಪರ್ಧಿಸಿದ್ದರು. ಪುರುಷ ಕ್ಷೇತ್ರದಿಂದ ಕಿಶೋರ್ ಕುಮಾರ್ HK, ದೇವನಾರಿ, ಕಿರಣ್ ಕುಮಾರ್ KS, ಸುರೇಶ್ ಎಂ ಮಾಚಾರು ಕಂಟಾಲಪಲ್ಕೆ, ರಘುಪತಿ ಕೆ ರಾವ್ ಕದ್ರಡ್ಕ, ಲೋಕೇಶ್ ಜಿ ಕುಂಟಿನಿ, ದಿನೇಶ್ ನಾಯ್ಕ ಪುತ್ತಿಲ, ರಾಜೇಶ್ ಎನ್ ಹೊಕ್ಕಡಿಗೋಳಿ, ಅಮಿತಾನಂದ ಹೆಗ್ಡೆ ಬಂಗಾಡಿ. ಮಹಿಳಾ ಕ್ಷೇತ್ರದಿಂದ ಮಂಗಳ ಕೆ ಬಡಗ ಕಾರಂದೂರು, ಜ್ಯೋತಿ MS, ಐರಿನ್ ಡೆಸಾ ಅತ್ತಾಜೆ ಮತ್ತು ಆರತಿ ರಾಜೇಂದ್ರ ನಿಟ್ಟಳೆ ಇವರುಗಳು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಇತಿಹಾಸ ಪ್ರಸಿದ್ಧ ತುಳುನಾಡಿನ ಭವ್ಯ ಪರಂಪರೆಯನ್ನು ಹೊಂದಿರುವ ಅಳದಂಗಡಿ ಅರಮನೆಯ 21ನೇ ಅರಸರಾಗಿ 1995ರಲ್ಲಿ ಪಟ್ಟಾಭಿಷಿಕ್ತರಾದ ತಿಮ್ಮಣ್ಣರಸರಾದ ಡಾ ಪದ್ಮಪ್ರಸಾದ್ ಅಜ್ಜಿಲರ ಪಟ್ಟಾಭಿಷೇಕದ ರಜತ ಮಹೋತ್ಸವ ಸಂಭ್ರಮವು ಇತ್ತೀಚೆಗೆ ನಡೆಯಿತು. ಇದರ ಅಂಗವಾಗಿ ಅಳದಂಗಡಿ ಅರಮನೆಯಲ್ಲಿ ಡಿಸೆಂಬರ್ 22ರಂದು ಸೀಮೆಯ ಪ್ರಧಾನ ದೈವಗಳಿಗೆ ಧರ್ಮ ನೇಮೋತ್ಸವವು ನಡೆಯಲಿದೆ. ಬೆಳಗ್ಗೆ ತೋರಣ ಮುಹೂರ್ತ, ಸಂಜೆ ಗಂಟೆ 3ಕ್ಕೆ ನಾವರ ಮಾಗಣೆಗುತ್ತಿನಿಂದ ಕೊಡಮಣಿತ್ತಾಯ ದೈವದ ಭಂಡಾರ ಹೊರಡುವುದು. ಸಂಜೆ 4:30ಕ್ಕೆ ಅಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದಿಂದ ಮುಜಿಲ್ನಾಯ ದೈವದ ಭಂಡಾರ ಹೊರಡುವುದು. ನಂತರ ರಾತ್ರಿ ಗಂಟೆ 8ರಿಂದ ಕೊಡಮಣಿತ್ತಾಯ ಮತ್ತು ಮುಜಿಲ್ನಾಯ ದೈವದ ನೇಮ ಜರುಗಲಿರುವುದು ಎಂದು ಅಳದಂಗಡಿ ಅರಮನೆಯ ಶಿವಪ್ರಸಾದ್ ಅಜಿಲರು ತಿಳಿಸಿದ್ದಾರೆ. ಮೇಲಂತುಬಿಟ್ಟು ಇಲ್ಲಿಯ ಕಲ್ಲಗುಡ್ಡೆ ಎಂಬಲ್ಲಿ ಅಕ್ರಮವಾಗಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಕೇಂದ್ರಕ್ಕೆ ಪೊಲೀಸರು ದಾಳಿ ನಡೆಸಿ 3 ಮಂದಿ ಆರೋಪಿಗಳನ್ನು ಬಂಧಿಸಿದ ಘಟನೆ ಡಿಸೆಂಬರ್ 14ರಂದು ವರದಿಯಾಗಿದೆ. ಮೇಲಂತುಬಿಟ್ಟು ಗ್ರಾಮದ ಕಲ್ಲಬೆಟ್ಟು ನಿವಾಸಿ ಜನಾರ್ದನ ಪೂಜಾರಿ, ಜನಾರ್ದನ, ರಾಮಚಂದ್ರ ದೇವಾಡಿಗ ಬಂಧಿತ ಆರೋಪಿಗಳು. ಬೆಳ್ತಂಗಡಿ ತಾಲೂಕು ಮೇಲಂತಬೆಟ್ಟು ಗ್ರಾಮದ ಕಲ್ಲಗುಡ್ಡೆ ಎಂಬಲ್ಲಿ ವಾಸ್ತವ್ಯವಿರುವ ರಾಮಚಂದ್ರ ದೇವಾಡಿಗ ಎಂಬವರು ಬಾಡಿಗೆಗೆ ಪಡೆದುಕೊಂಡಿರುವ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿರುವ ಬಗ್ಗೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ಸಂದೇಶ್ PG ಅವರಿಗೆ ಬಂದ ಖಚಿತ ಮಾಹಿತಿಯನ್ವಯ ಪೊಲೀಸ್ ಉಪ ಅಧೀಕ್ಷಕ ಬಂಟ್ವಾಳ ಉಪವಿಭಾಗದವರಿಂದ ಅನುಮತಿ ಹಾಗೂ ಸರ್ಚ್ ವಾರೆಂಟ್ ಪಡೆದು ಠಾಣಾ ಸಿಬ್ಬಂದಿಗಳ ಜೊತೆಗೆ ಬೆಳಗ್ಗೆ 10:45ರ ಸಮಯದಲ್ಲಿ ಸ್ಥಳಕ್ಕೆ ದಾಳಿ ನಡೆಸಿ ವೇಶ್ಯಾವಾಟಿಕೆಯಲ್ಲಿ ನಿರತರಾಗಿದ್ದ ಆರೋಪಿಗಳಾದ ಜನಾರ್ದನ ಪೂಜಾರಿ, ಜನಾರ್ದನ, ವೇಶ್ಯಾವಾಟಿಕೆಗೆ ಅನುವು ಮಾಡಿಕೊಟ್ಟ ರಾಮಚಂದ್ರ ದೇವಾಡಿಗ, ವೇಶ್ಯಾವಾಟಿಕೆಯಲ್ಲಿ ನೊಂದ ಮಹಿಳೆಯರಾದ ಶ್ರದ್ಧಾ ಮತ್ತು ಶಿಲ್ಪಾ ಎಂಬುವರನ್ನ ವಶಕ್ಕೆ ಪಡೆದುಕೊಂಡು ಕೇಸು ದಾಖಲಿಸಿಕೊಂಡಿದ್ದಾರೆ. ಈ ಸಂಬಂಧ ತನಿಖೆ ಮುಂದುವರಿದಿದೆ. ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 2019-20ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಡಿಸೆಂಬರ್ 17ರಂದು ಕಳಿಯ ಗೇರುಕಟ್ಟೆ ಇದರ ಸಹಕಾರಿ ಸಭಾಭವನದಲ್ಲಿ ಜರುಗಿತು. ಸಂಘದ ಅಧ್ಯಕ್ಷ ವಸಂತ ಮಜಲು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘವು ಸದ್ರಿ ವರ್ಷದಲ್ಲಿ ₹151 ಕೋಟಿ ವ್ಯವಹಾರ ನಡೆಸಿದ್ದು ₹24.88 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದರು. ಸಂಘದ ಉಪಾಧ್ಯಕ್ಷ ನಾಣ್ಯಪ್ಪ ಪೂಜಾರಿ ಕಲ್ಲಾಪು, ನಿರ್ದೇಶಕರಾದ ಎಂ ಹರಿದಾಸ ಪಡಂತಾಯ ಮಲವೂರು, ದೇವಣ್ಣ ಮೂಲ್ಯ, ರಾಜೀವಗೌಡ ಕಲಾಯಿತೊಟ್ಟು, ಶೇಖರ ನಾಯ್ಕ ಗೇರುಕಟ್ಟೆ, ರಾಜ್ ಪ್ರಕಾಶ್ ಶೆಟ್ಟಿ ಪಡ್ಡಾಯಿಲು, ರತ್ನಾಕರ ಬಳ್ಳಿದಡ್ಡ, ಚಂದ್ರಾವತಿ ಕಟ್ಟದಬೈಲು, ಶಶಿಧರ್ ಶೆಟ್ಟಿ ಹಿರಿಯ, ನೋಣಯ್ಯ ಕುಂಟಿನಿ, ಶ್ರೀಮತಿ ಮಮತಾ ನಾಳ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರತಿನಿಧಿ ಸಂದೇಶ್, ಸಂಘದ ಸರ್ವ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತ್ಯಶಂಕರ KG ವರದಿ ವಾಚಿಸಿದರು. ಸಿಬ್ಬಂದಿ ವರ್ಗ ಸಹಕರಿಸಿದರು. ಓಡಿಲ್ನಾಳ ಗ್ರಾಮದ ಮೈರಲ್ಕೆ ಕಿರಾತಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರದ ವಿಜ್ಞಾಪನಾ ಪತ್ರ ಬಿಡುಗಡೆ ಸಮಾರಂಭವು ಇತ್ತೀಚೆಗೆ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಬೆಳ್ತಂಗಡಿಯ ಉದ್ಯಮಿ ವೈ ನಾಣ್ಯಪ್ಪ ಪೂಜಾರಿ ಅವರು
ವಿಜ್ಞಾಪನಾ ಪತ್ರ ಬಿಡುಗಡೆ ಮಾಡಿದರು. ಸಮಾರಂಭದಲ್ಲಿ ಭಾಗವಹಿಸಿದ ಕೊಯ್ಯೂರಿನ ನಂದಕುಮಾರ್ ತಂತ್ರಿ ಆಶೀರ್ವಚನ ನೀಡಿದರು. ಮಾಜಿ ಶಾಸಕ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೆ ವಸಂತ ಬಂಗೇರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷ ಜಯರಾಮ್ ಶೆಟ್ಟಿ ಪಡಂಗಡಿ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಒಡಿಲ್ನಾಳ ಧರ್ಮೋತ್ಥಾನ ಟ್ರಸ್ಟ್ ಅಧ್ಯಕ್ಷ ವೃಷಭ ಆರಿಕ ಪರಾರಿಗುತ್ತು, ಉಪಾಧ್ಯಕ್ಷ ಗಂಗಾಧರ ರಾವ್ ಕೆವಡೇಲು, ಪವಿತ್ರಪಾಣಿ ಮೋಹನ್ ಕೆಮುಣ್ಣಾಯ ಮೈರಾರು ಮತ್ತಿತರರು ಉಪಸ್ಥಿತರಿದ್ದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವೀಕ್ಷಿಸಿ ಸುದ್ದಿ ನ್ಯೂಸ್ ಬುಲೆಟಿನ್ ಪ್ರತಿ ಸೋಮವಾರ ಹಾಗೂ ಗುರುವಾರ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ನಲ್ಲಿ. ವಂದನೆಗಳು.